ಎಲ್ರಿಗೂ ನಮಸ್ಕಾರ. ನಾನು 𝐺𝐶I ಪುತ್ತೂರಿನ ಅಧ್ಯಕ್ಷ ಸುಹಾಸ್ APS ಮರಿಕೆ. 𝐺𝐶I ಭಾರತವು ಇಡೀ ಭಾರತಾದ್ಯಂತ 𝐺𝐶I ಸಪ್ತಾಹ ಅಂತ ಹೇಳುವ 1 ವಾರಗಳ ಸರಣಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ 𝐺𝐶I ಪುತ್ತೂರು ವಿಶೇಷವಾಗಿ 1 ವಾರ ಬೇರೆ ಬೇರೆ PR ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇವತ್ತು 5ನೇ ದಿನ ಬೈ ಫ್ರಮ್ 𝐺𝐶I ಅಂದರೆ 𝐺𝐶Iಯಿಂದ ಖರೀದಿಸಿ ಅಂತ ಹೇಳುವ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ದಿನವನ್ನು ನಾವು ನಮ್ಮ ಪೂರ್ವ ಅಧ್ಯಕ್ಷರಾದಂಥ ಪಶುಪತಿ ಶರ್ಮಾ ಅವರ ಮಳಿಗೆಯಿಂದ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಅವರ ಪಶುಪತಿ ಲೈಟ್ಸ್ ಅಂತ ಹೇಳುವ ಒಂದು ವಿಶೇಷವಾದ ಪುತ್ತೂರಿಗೆ ಒಂದು ಜನಪ್ರಿಯವಾದ ಒಂದು ಇಲೆಕ್ಟ್ರಾನಿಕ್ಸ್ ಐಟಮ್ಗಳ ಮಳಿಗೆ. ಇಲ್ಲಿ ನಾವು ಇವತ್ತು ಖರೀದಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದೇವೆ. ಅದರ ಮಾಲಕರಾದ ಪಶುಪತಿ ಶರ್ಮರು ನಮ್ಮ 𝐺𝐶I ಪುತ್ತೂರಿನ ಪೂರ್ವಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಇವತ್ತು. ಇಲ್ಲಿ ಹಲವಾರು ಥರದ ಲೈಟ್ಸ್, ಫ್ಯಾನ್ಗಳು ಹಾಗೆ ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂಥ ಹಲವಾರು ಉತ್ಪನ್ನಗಳು ಇಲ್ಲಿ ಮಾರಾಟ ಮಾಡ್ತಾರೆ. 𝐺𝐶I ನ ಪುತ್ತೂರಿನ ಪೂರ್ವಾಧ್ಯಕ್ಷರು ಹೌದು, ಹಾಗೆ ನಮ್ಮ ಸಕ್ರಿಯ ಸದಸ್ಯರು ಹೌದು. ಇಲ್ಲಿ ಈ ದಿನ ನಾವು ಒಂದೆರಡು ಉತ್ಪನ್ನಗಳನ್ನು ಖರೀದಿ ಮಾಡಿ ಈ ದಿವಸವನ್ನು ಉದ್ಘಾಟನೆ ಮಾಡ್ತೇವೆ. ಹೀಗೆ ಇಡೀ ದಿನ 𝐺𝐶I ಪುತ್ತೂರಿನ ಸದಸ್ಯರ ಉದ್ಯಮವನ್ನು, ವ್ಯಾಪಾರವನ್ನು ನಾವು 10 ಜನಕ್ಕೆ ಗೊತ್ತಾಗುವ ಹಾಗೆ ತಿಳಿಯಪಡಿಸಲಿಕ್ಕಿದ್ದೇವೆ. ಅವರವರು ಸ್ವಂತ ಅವರ ಉದ್ಯಮದ ವಿಡಿಯೋಗಳನ್ನು ಮಾಡಿ ಈ ದಿನ ಇಡೀ ಸಮಾಜಕ್ಕೆ ಅದನ್ನು ಪ್ರಚುರಪಡಿಸಲಿಕ್ಕಿದ್ದಾರೆ. ಎಸ್, ನಾವು ಇವತ್ತು ಪಶುಪತಿ ಶರ್ಮಾ ಅವರ ಪಶುಪತಿ ಲೈಟ್ಸ್ ಮಳಿಗೆಯಲ್ಲಿ ನಾವಿದ್ದೇವೆ. ನಾನು ಆಗಲೇ ಹೇಳಿದ ಹಾಗೆ ಬನ್ನಿ ಅವ್ರ ಜೊತೆ ಮಾತಾಡುವ. ಅವರ ಉತ್ಪನ್ನಗಳು ಏನೇನಿದೆ ಮತ್ತು ಅವರು ಯಾವ ರೀತಿ ಅದನ್ನು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅವರ ಬಾಯಲ್ಲಿ ಕೇಳೋ ಬನ್ನಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು 𝐺𝐶I. ಈಗಾಗಲೇ ಆಮಂತ್ರಣ ಪತ್ರಿಕೆಯಲ್ಲಿ ಮೆನ್ಷನ್ ಮಾಡೋ ರೋಟರಿ ಕ್ಲಬ್ಬಿನ ಯುವದ ಅಧ್ಯಕ್ಷನಾಗಿ ಕೂಡ ಈಗ ಸೇವೆ ಸಲ್ಲಿಸ್ತಾ ಇದ್ದೇನೆ ಪುತ್ತೂರಲ್ಲಿ. ಅತ್ಯಂತ ಖುಷಿ ಆಗುತ್ತೆ ಈ ದಿನದ ಒಂದು ಬೈ ಫ್ರಮ್ 𝐺𝐶I ಮೆಂಬರ್ಸ್ ಅಂತ. ಆ ಗಳಿಂದಲೇ 𝐺�CI ಅವರು ಅಂದರೆ ನಾವು ಒಳಗೊಳಗಡೆ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಥ್ರೂಔಟ್ 𝐺𝐶I ಇಂಡಿಯಾ. ಅದರಲ್ಲಿ 𝐂𝐲 ಅಂತ ಹೇಳುವಂಥ ಒಂದು ಅಂಗ ಕೂಡ ಇದೆ 𝐺𝐶Iಯಲ್ಲಿ. ಸೊ ಅದರ ಕೂಡ ಸದಸ್ಯನಾಗಿದ್ದೆ ನಾನು. ಅತ್ಯಂತ ಖುಷಿ ಆಗ್ತಾಯಿದೆ. ಸುಹಾಸ್ ಮರಿಕೆ ಮತ್ತು ತಂಡ 𝐺𝐶I ಸಪ್ತಾಹದಲ್ಲಿ ಭಾಳಷ್ಟು ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಪೆಟ್ ಶೋ ಭಾಳಷ್ಟು ಫೇಮಸ್ ಆಗಿತ್ತು, ಅದು ಪೆಟ್ ಶೋ ಭಾಳ ಖುಷಿ ಆಯಿತು. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಾಗ್ತಾಯಿದೆ. ಇದೊಂದು ವಿನೂತನ ಕಾರ್ಯಕ್ರಮ ನಾನು ಭಾವಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸುಹಾಸ್, ಇಲ್ಲಿ ಆಗಮಿಸಿದ್ದೀರಿ, ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿಯಲ್ಲಿ ಇದೊಂದು ಕಾನ್ಸೆಪ್ಟ್ ಮೊದಲೇ ನಾವು ಮಾಡಿತ್ತು, ಫೇಸ್ಬುಕ್ಕಲ್ಲಿ ಅಲ್ಲಿಲ್ಲೆಲ್ಲ ಹೋಗಿತ್ತು. ಅದನ್ನು ಇನ್ಸ್ಪೈರ್ ಆಗಿ ಈ ಸಲ ಮತ್ತೆ ಮಾಡೋಣ ಅಂತ ಹೇಳುವಂಥ ನಿಟ್ಟಿನಲ್ಲಿ ಹೋಗಿದ್ದೀರಿ. ಹಾಗೆ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅದೇ ರೀತಿಯಲ್ಲಿ ಉತ್ಪನ್ನಗಳು ಕೇಳಿದರು, 1 by 1 ನಾನು ಹೇಳ್ತಾ ಹೋದರೆ ನಾನು ಮುಖ್ಯವಾಗಿ ನೋಡುವಂಥದ್ದು ನಾವು ಲೈಟ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿರೋದು. ಆ್ಯಕ್ಚುಲಿ ಲೈಟ್ಸಲ್ಲಿ ಸುಮಾರು ವಿಷಯ ಇದೆ. ನಿಮಗೆ ಕಲರ್ ಅಂತ ಹೇಳುವಂಥ ಆ್ಯಂಗಲ್ ಕಲರ್ ಅಂತ ನಾವು ಹೇಳಿ ಮಾತಾಡಿದರೆ ಬಂದಾಗ ನಿಮಗೆ 3K 4K 6K ಅಂತ ಹೇಳ್ತಾರೆ ನಾವು ಇಂಗ್ಲೀಷಲ್ಲಿ ಮಾತಾಡಿದಾಗ. ನಿಮಗೆ 3K ಅಂತ ಹೇಳಿದ್ರೆ ವಾರ್ಮ್ ವೈಟ್, ಗೋಲ್ಡ್ ಕಲರ್. ನೀವು ಜ್ಯುವೆಲ್ಲರಿಯಲ್ಲಿ ಮತ್ತು ಬಟ್ಟೆ ಶಾಪಲ್ಲಿ ಕೆಲವು ಕಡೆ ನೀವು ನೋಡಿರ್ಬೋದು, ಗೋಲ್ಡ್ ಕಲರಲ್ಲಿ ಚೆನ್ನಾಗಿ ಇಂಟೀರಿಯರಲ್ಲಿ ನಾವು ಸ್ಟ್ರಿಪ್ ಲೈಟ್ ಅಂತ ತಗೊಳ್ತೀವಿ. ಈ ಥರ ಸ್ಟ್ರಿಪ್ ಲೈಟ್ಗಳು ಬರುತ್ತೆ. ಸ್ಟ್ರಿಪ್ ಲೈಟ್ಸ್ಗಳು ಭಾಳಷ್ಟು ಸ್ಟ್ರಿಪ್ ಲೈಟ್ಸ್ಗಳು ಕಾಣ್ತದೆ. ಅದ್ರ ವಾರ್ಮ್ ವೈಟ್ ಅಂತ 3K ಅಂತ ಇಲ್ಲಿ ನೀವು ಸ್ಯಾಂಡ್ಲಿಯರ್ಸ್ ಎಲ್ಲ ನೋಡಿರ್ಬೋದು, ಬೇರೆ ಬೇರೆ ಅವರು ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ 4K ಅಂತ ನ್ಯೂಟ್ರಲ್ ವೈಟ್, ನಮ್ಮ ನಿತ್ಯ ನೋಡುವಂಥ ಬೆಳಕಿನ ಮೇಲೆ. ಇನ್ನೊಂದು 6K, ಮನೆಯಲ್ಲಿರುವಂಥದ್ದೆಲ್ಲ ನೀವು ವೈಟ್, ಮಿಲ್ಕಿ ವೈಟ್ ಅಂತ ಹೇಳ್ತಾರೆ. ಸೊ ಆ ಥರ 6K. ಸೊ ಈ ಕಲರ್ ಅಂತ ಹೇಳುವಂಥದ್ದು. ಇನ್ನು ಬಂದುಬಿಟ್ಟು ನಿಮಗೆ ಲೈಟಲ್ಲಿ ಪುನಃ ಬರುವಂಥ ವ್ಯಾಟೇಜ್ ಅಂತ ಎಲ್ಲರೂ ಹೇಳ್ತಾರೆ. 3 ವ್ಯಾಟ್, 2 ವ್ಯಾಟ್, 1 ವ್ಯಾಟ್, 0.5 ವ್ಯಾಟ್. ಸೊ ಈ ಥರ 9 ವ್ಯಾಟ್, 50 ವ್ಯಾಟ್, 60 ವ್ಯಾಟ್ ಅಂತ ವ್ಯಾಟೇಜ್ ಹೋಗ್ತಾ ಇರ್ತದೆ. ಬಟ್ ವ್ಯಾಟೇಜ್ ಅಂತ ಹೇಳೋದ್ರಿಂದ ಜಾಸ್ತಿ ನಾವು ನಮ್ಮ ಲೈಟಿಂಗಲ್ಲಿ ಏನು ಹೇಳ್ತೀವಿ ಲುಮೆನ್ಸ್ ಅಂತ, ಅದು ಬೆಳಕನ್ನು ಹೊರಗಡೆ ಹಾಕುವಂಥದ್ದು, ಎಷ್ಟು ಹೊರಗಡೆ ಆಗ್ತದೆ ಅಂತ. ಹಾಗಾಗಿ ಮಾರ್ಕೆಟಲ್ಲಿ 9 ವ್ಯಾಟ್ ಇದ್ದ ಕೂಡಲೇ ನಿಮಗೆ 900 ಲುಮೆನ್ಸ್ ಇದೆ ಅಂತ ಅರ್ಥ ಅಲ್ಲ, ಬೇರೆ ಬೇರೆ ಲುಮೆನ್ಸ್ ಇದು ಬರುತ್ತೆ. ಸೊ ವ್ಯಾಟೇಜನ್ನು ನೋಡಿ ನಾವು ಕ್ಯಾಲ್ಕುಲೇಷನ್ ಮಾಡೋದು ಲುಮೆನ್ಸ್ ಅಂತ ಹೇಳುವಂಥ ವಿಷಯವನ್ನು ಬರುತ್ತೆ. ಇದು ಟೆಕ್ನಿಕಲ್ ವಿಷಯವನ್ನು ಮಾತಾಡ್ತಾ ಇದ್ದೆ. ಹಾಗಾಗಿ ಒಂದೊಂದು ರೂಮಿಗೆ ಎಷ್ಟೆಷ್ಟು ಬೆಳಕು ಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾನು ನೋಡ್ತಾ ಇದ್ದೆ. ಇದು ಕೊರೋನಾ ಸಂದರ್ಭದಲ್ಲಿ ನನಗೆ ಅವಕಾಶ ಒದಗಿರುವಂಥದ್ದು. ಹಿಂಗೆ ನೋಡ್ತಾ ಇದ್ದಾಗೆ, ಪ್ಲ್ಯಾನ್ ಮಾಡ್ತಾ ಇದ್ದಾಗೆ ಮಾತಾಡ್ತಾಯಿದ್ರು ನನ್ನೊಟ್ಟಿಗೆ ಕೆಲವರು ಇಂಜಿನಿಯರ್ಸ್, ರೂಮಲ್ಲಿ ವಯಸ್ಸು ಎಷ್ಟೆಷ್ಟು ನಮಗೆ ಬೆಳಕು ಬೇಕಾಗ್ಬೋದು ಅಂತ. ಸಾಧಾರಣ ನಾನೀಗ ಒಂದು 3 ವರ್ಷದಿಂದ ಪುತ್ತೂರಲ್ಲಿ ಸುತ್ತಮುತ್ತ ಎಲ್ಲ ಸುಮಾರು ನಮ್ಮ ಆತ್ಮೀಯರು ಅವರು ನನಗೆ ಕೆಲಸಗಳನ್ನು ಕೊಟ್ಟು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ.
ಈಗಾಗಲೇ ನೀವು ನೋಡಿರ್ಬೋದು ಪುತ್ತೂರಿನ GL ಮಾಲ್, ಖಂಡಿತವಾಗಿ ಮುಳಿಯಾ ಜ್ಯುವೆಲ್ಲರ್ಸ್. ಸೊ ಈ ಥರ ಭಾಳಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್, ಅದು ಮಹಾಲಕ್ಷ್ಮಿ ಹಾರ್ಡ್ವೇರ್ ಇರ್ಬೋದು, ಅಥವಾ ಅರುಣ ಈಗ ಚಿತ್ರಮಂದಿರದಲ್ಲಿ ಹೊಸ ಬರ್ತಾ ಇದೆ ಪ್ರಾಜೆಕ್ಟ್, ಬೇರೆ ಬೇರೆ ಪ್ರಾಜೆಕ್ಟ್ ಮನೆಗಳು ಸುತ್ತಮುತ್ತ ಭಾಳಷ್ಟು ನನಗೆ ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಇದ್ದೇವೆ. ಸುತ್ತಮುತ್ತಲೇ ನಾವು ಡೆಲಿವರಿ ಕೂಡ 5 ಕಿಲೋಮೀಟರ್ ಒಳಗಡೆ ಕೊಡ್ತಾಯಿದ್ದೆವು. ಸೊ ಅದರೊಟ್ಟಿಗೆ ನನಗೆ ಪ್ರಾಜೆಕ್ಟ್ ಮಾಡ್ತಾ ಬಂದಾಗ ಇಲೆಕ್ಟ್ರಿಕಲ್ ಆ್ಯಡ್ ಮಾಡಬೇಕಂತ ಹೇಳುವಂಥದ್ದು ಬಂತು. ಕಸ್ಟಮರು ಕೇಳ್ತಾಯಿದ್ರು ಇಲ್ಲಿ ಇಲೆಕ್ಟ್ರಿಕಲ್ ಆ್ಯಡ್ ಮಾಡಿ ಅಂತ. ಅದೇ ರೀತಿಯಲ್ಲಿ ಇನ್ವರ್ಟರ್ ಮಾಡ್ತಾಯಿದ್ದೆವು. ಇನ್ವರ್ಟರ್ ಕೂಡ ನಡೀತಾ ಇತ್ತು. ಲೀಥಿಯಂ ಇನ್ವರ್ಟರ್ನ ನಾವೇ ಇಲ್ಲಿ ಪುತ್ತೂರಿಗೆ ಪರಿಚಯಿಸಿದೆವು. ಸೊ ಈ ಥರ ಬೇರೆ ಬೇರೆ ಗ್ರಾಹಕರು ಕೇಳ್ಕೊಂಡಾಗ ಒಂದೊಂದೊಂದೇ ಆ್ಯಡ್ ಮಾಡ್ತಾ ಹೋಗ್ತಾ ಇದೆ. ಅದೇ ರೀತಿ ನೀವು ಲೈಟ್ಸ್ ಎಲ್ಲ ನೋಡಿರ್ಬೋದು, ಬೇರೆ ಬೇರೆ ಮಹಾನಗರಗಳಲ್ಲಿ ಸಿಗುವಂಥದ್ದು, ಬೆಂಗಳೂರಲ್ಲಿ ಇರ್ಬೋದು ಅಥವಾ ಬಾಂಬೆಯಲ್ಲಿ. ಈ ಥರ ನಾನು LED ಎಕ್ಸ್ಪೋಕ್ಕೆ ಹೋಗುವಂಥದ್ದು, ಬೇರೆ ಬೇರೆ ಹೊಸ ಹೊಸ ವಿಷಯಗಳನ್ನು ಪುತ್ತೂರಲ್ಲಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಪಡ್ತಾ ಇದ್ದಾನೆ. ಹಾಗಾಗಿ ನಮ್ಮ ಮಳಿಗೆಯಲ್ಲಿ ಎಲ್ಲ ಲೈಟ್ಸು, ಏನೆಲ್ಲ ಲೈಟ್ಸ್ ನಿಮಗೆ ಬೇಕು, ಅದು ಈಗಿನ ಎಲ್ಲ ಸ್ಟೆಪ್ ಲೈಟಿಗೆ ಸೆನ್ಸರಿಂದ ಹಿಡಿದದ್ದು ಸೆನ್ಸರ್ ಲೈಟ್ಸ್ಗಳು, ಯಾವುದೆಲ್ಲ ಏನೆಲ್ಲ ಲೈಟ್ಸ್ಗಳಿಗೆ ಬೇಕು ಅಂಥ ಲೈಟ್ಸ್ಗಳೆಲ್ಲ ನಮ್ಮ ಹತ್ರ ಇದೆ. ಪ್ರೊಫೈಲ್ ಲೈಟ್ಸ್ಗಳು, ಬೇರೆ ಬೇರೆ ಲೈಟ್ಸ್ಗಳು ನಿಮಗೆ ಯಾವುದು ಅಗತ್ಯ ಅಂತ ಕಾಣುತ್ತದೆ, ರೂಮಿಗೆ ಎಷ್ಟು ಬೆಳಕು ಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಆ ಥರ ಪ್ಲ್ಯಾನ್ ಮಾಡಿ ಕೊಡುವಂಥದ್ದು ಕೂಡ ನಮ್ಮಲ್ಲಿದೆ. ಥ್ಯಾಂಕ್ ಯು. ಎಸ್, ಪಶುಪತಿ ಶರ್ಮಾ ಅವರು ಅವರ ಮಳಿಗೆಯಲ್ಲಿ ಯಾವೆಲ್ಲ ರೀತಿಯ ಲೈಟ್ಸ್ಗಳಿದೆ ಮತ್ತು ಅವರ ಸರ್ವೀಸಸ್ಗಳು ಯಾವ ರೀತಿ ಇದೆ ಮತ್ತು ಪ್ರಾಜೆಕ್ಟ್ಸ್ಗಳನ್ನು ಅವರು ಹೇಗೆ ಅಂಡರ್ಟೇಕ್ ಮಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಭಾಳ ಸುಂದರವಾಗಿ ವಿವರಿಸಿದ್ದಾರೆ. ಇವರ ವಾಣಿಜ್ಯ ಮಳಿಗೆಯು ಇನ್ನಷ್ಟು ಎತ್ತರಕ್ಕೆ ಹೋಗಲಿ, ಪುತ್ತೂರಿನ ಇಡೀ ಅಲ್ಲ ದಕ್ಷಿಣ ಕನ್ನಡ ಮತ್ತು ಕರ್ನಾಟಕದಾದ್ಯಂತ ಅವರ ಸೇವೆ ಎಲ್ಲರಿಗೂ ಸಿಗುವಂತಾಗಲಿ ಅಂತೇಳಿ JCI ಪುತ್ತೂರು ಆಶಿಸ್ತದೆ. ಇವತ್ತು ನನಗೆ ನನ್ನ ಮನೆಗೆ ಬೇಕಾದಂಥ ಒಂದೆರಡು ಬಲ್ಬ್ಗಳನ್ನು ಅವರಲ್ಲಿ ನಾನು ಮೊದಲೇ ಹೇಳಿದ್ದೆ, ಅದನ್ನು ಇವತ್ತು ಇಲ್ಲಿಂದ ಖರೀದಿಸಿ ತಗೊಂಡು ಹೋಗಿ ಅವರ ಈ ದಿನದ ಶುಭಾರಂಭವನ್ನು ನಾವು ಮಾಡೋಣ. ಎಸ್, ಥ್ಯಾಂಕ್ ಯು. ಇದೊಂದು ವಿಶೇಷ ಏನಂತ ಹೇಳಿದ್ರೆ, ಅವರಿಗೆ ಇಲೆಕ್ಟ್ರಿಸಿಟಿ ಉಳಿಸ್ಬೇಕಂತ ಇತ್ತು. ಕೆಲವು ಕಡೆ ನಾವು ಸೆನ್ಸರ್ ಬಲ್ಬ್ ಅಂತ ಹೇಳ್ತೀವಿ. ಆ ಸೆನ್ಸರ್ ಬಲ್ಬನ್ನು ಹಾಕಿದ್ರೆ, ಈಗ ಎಕ್ಸಾಂಪಲ್ ಕಾರ್ ಪಾರ್ಕಿಂಗ್ ಏರಿಯಾ ಅಲ್ಲಿ ಸೆನ್ಸರ್ ಬಲ್ಬ್ ನೀವು ಹೋದಾಗ ಮಾತ್ರ ಅದು ಆನ್ ಆಗ್ತದೆ, ಸ್ವಲ್ಪ ಹೊತ್ತು ಇರ್ತದೆ ಮತ್ತು ಆಫ್ ಆಗ್ತದೆ. ಸೊ ಮಳಿಗೆ ಬಂದೀಗ ಸೆನ್ಸರ್ ಬಲ್ಬ್ ಅಂತ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಏರಿಯಾಕ್ಕೆ ಅವರಿಗೆ ಸೆನ್ಸರ್ ಬಲ್ಬ್ ಬೇಕು ಅಂತಾಗಿದೆ. ಸೊ ಅದನ್ನು ನಾವಿಲ್ಲಿ ಹಸ್ತಾಂತರಿಸೋಣ. ಫಿಲಿಪ್ಸ್ನವರ ಸೆನ್ಸರ್ ಬಲ್ಬ್ ಅದೇ ರೀತಿ ಬೇರೆ ಬೇರೆ ಕಂಪನಿಯಲ್ಲಿ ಬರ್ತದೆ. ಸೊ ಫಿಲಿಪ್ಸ್ನ ಸೆನ್ಸರ್ ಬಲ್ಬನ್ನು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವೀಗ ನೋಡ್ತಾ ಇರುವಂಥದ್ದು ಇಂಡೋ ಏಷ್ಯನ್ ಸ್ವಿಚಸ್. ಸುಮಾರು 60 ವರ್ಷಗಳ ಇತಿಹಾಸ ಇರುವಂಥ ಒಂದು ಕಂಪನಿ ಇದು. ಈಗಾಗಲೇ ಸ್ವಿಚಸಲ್ಲಿ ಭಾಳಷ್ಟು ಸಾಫ್ಟ್ ಸ್ವಿಚಸ್ ಅಂತ ಹೇಳ್ಬೋದು ನೀವು. ಶೈನೋರ್ ಅಂತ ಹೇಳುವಂಥದ್ದು ಭಾಳಷ್ಟು ಸಾಫ್ಟ್. ಸೊ ಇಂಥ ಐಟಮ್ಗಳು ನಮ್ಮಲ್ಲಿ ಸಹ ಲಭ್ಯ ಉಂಟು ಈಗ. ಅದೇ ರೀತಿಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಎಲ್ಲ ಎಲೆಕ್ಟ್ರಿಸಿಟಿ ಸೇವಿಂಗ್ ಫ್ಯಾನ್ಸ್ ಈಗ BLDC ಅಂತ ಬರ್ತಾ ಇದೆ. BLDCಯಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳು ಕೂಡ ಲಭ್ಯವಿದೆ. ಅದೇ ರೀತಿಯಲ್ಲಿ ನೀವು ನೋಡ್ತಾ ಇರುವಂಥದ್ದು ಈಗ ನಾರ್ಮಲಿ ಬೇರೆ ಫ್ಯಾನ್ಗಳೆಲ್ಲ 80 ವ್ಯಾಟು 90 ವ್ಯಾಟುಗಳೆಲ್ಲ ತಗೊಳ್ತಾ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸ್ಟಾರ್ ರೇಟೆಡ್ ಫ್ಯಾನ್ಸ್ ಅಂತ ಬರ್ತಾ ಇದೆ, 28 ವ್ಯಾಟ್ಸಲ್ಲಿ ರನ್ ಆಗುವಂಥದ್ದು. ಅದು ನಿಮಗೆ ಬೇರೆ ಬೇರೆ ನಾವೆಲ್ಲ ಹೇಳ್ತೇವೆ ಸ್ಪೀಡ್ ಕಮ್ಮಿ ಮಾಡಿದ ಕೂಡಲೇ ಆ ಥರದ ವ್ಯಾಟೇಜ್ಗಳು 3ರಲ್ಲಿ ಇಟ್ಟರೆ ನೀವು 9 ವ್ಯಾಟಲ್ಲಿ ರನ್ ಆಗುವಂಥದ್ದು. ಸೊ ಇದೆಲ್ಲ ಇನ್ವರ್ಟರ್ ಫ್ರೆಂಡ್ಲಿ, ಭಾಳಷ್ಟು ಇನ್ವರ್ಟರ್ ಫ್ರೆಂಡ್ಲಿ ಫ್ಯಾನ್ಸ್ಗಳು. ಸೊ ಇಂಥದ್ದೆಲ್ಲ ನಮ್ಮಲ್ಲಿ ಲಭ್ಯವಿದೆ. ಸೊ ನೀವು ಇಲ್ಲಿ ಬಂದಾಗ ಭಾಳಷ್ಟು ವಿಷಯಗಳು ಇಲೆಕ್ಟ್ರಿಕಲಲ್ಲಿ ಮತ್ತು ಲೈಟಿಂಗ್ಸಲ್ಲಿ ಮತ್ತು ಇನ್ವರ್ಟರ್ಸ್, ಸೊ ಇಂಥದ್ರಲ್ಲೆಲ್ಲ ನಿಮಗೆ ನೋಡಲಿಕ್ಕೆ ಇಲ್ಲಿ ಸಿಗ್ತದೆ. ಹಾಗಾಗಿ ಮಾಹಿತಿಯೊಂದಿಗೆ ಯಾವುದೇ ಇಂಪಾರ್ಟೆಂಟ್ ಅಂದರೆ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದು. ಸೊ ಮಾಹಿತಿಯೊಟ್ಟಿಗೆ ನಮ್ಮ ಸೇವೆಗಳು ಲಭ್ಯ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.